ಅವ್ರದ್ದೇ ಆದಂಥ ಒಂದು ರಾಜಕೀಯ ಧೋರಣೆಗಳನ್ನು ಅನುಸರಿಸಿದರು, ಚುನಾವಣೆಗಳನ್ನು ನಡೆಸಿದರು. ಆಲೋಚನೆ ಮಾಡಿ, ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. 1,30,000 ಜನ ಆ ಸ್ಟೇಡಿಯಂನಲ್ಲಿ ಭಾಗವಹಿಸಿದರು ಮಾರ್ಚ್ ತಿಂಗಳಲ್ಲಿ. 1,84,000 ಜನ ಕುಂಭಮೇಳದಲ್ಲಿ ಸೋಂಕಿತರಾದವರು ಬಂದವರಲ್ಲ. 1,84,000 ಜನ ಸೋಂಕಿತರಾದರು. ಅದಲ್ಲದೆ ಎಲ್ಲವನ್ನ ನಾವು ಮುಕ್ತವಾಗಿ ಬಿಟ್ಬಿಟ್ವಿ, ಚುನಾವಣೆ ನಡೆಸಿದ್ವಿ. ಆ ಚುನಾವಣೆ ನಡೆಸಿದಾಗ ದೊಡ್ಡ ದೊಡ್ಡ ಮಂತ್ರಿ ಮಹೋದಯರುಗಳು ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಪ್ ಮಾಡಿದರು, ಮಾಸ್ಕ್ ಹಾಕಲಿಲ್ಲ. ಇವತ್ತು ಇಲ್ಲಿ ಒಬ್ಬ ಪೆಟ್ರೋಲ್ ಬಂಕ್ನ ಹುಡುಗ ಮಾಸ್ಕ್ ಹಾಕಲಿಲ್ಲ ಅಂದರೆ ಕರ್ಕೊಂಡು ದಬ್ಬಿ ಅವನನ್ನು ಒಳಗೆ ಕರ್ಕೊಂಡು ಹೋಗಿದ್ರು. ಆದರೆ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಇಡೀ ನೀತಿ ನಿರ್ಣಯ ಮಾಡಬೇಕಾದಂಥ ಸರ್ಕಾರದ ಜವಾಬ್ದಾರಿ ಇರುವಂಥವರು ಮಾಸ್ಕ್ ಹಾಕದೆ ಭಾಷಣಗಳನ್ನು ಮಾಡಿದರು, ಬೂತ್ಗಳಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡಿದರು, 5 ಪಂಚರಾಜ್ಯ ಚುನಾವಣೆ ನಡೆಸಿದರು. ಸುಮಾರು 814 ಸೀಟು, 824 ಸೀಟು. ಆ 824 ಸೀಟಿಗೆ ಚುನಾವಣೆ ನಡೆಯಿತು. ಆ ಚುನಾವಣೆ ನಡೆದು ಅದರಲ್ಲಿ ಪ್ರಚಾರ ಎಲ್ಲ ಪಕ್ಷದವರು ಸೇರಿಸಿ ಅವರೆಲ್ಲ ಪ್ರಚಾರ ಮಾಡಿದಾಗ ಆ ಇಮ್ಯುನಿಟಿ ಅನ್ನೋದಂಥದ್ದು, ಅದು ಹರ್ಡ್, ಒಂದು ಗುಂಪಿಗೆ ಸಮುದಾಯಕ್ಕೆ ಹೋಗುವಂಥದ್ದು ಸುಲಭ ಆಯಿತು. ಅದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಾತನ್ನು ಹೇಳಿತು, ಇದು ನರಮೇಧ ಅಂತ, ಜನಸಂಖ್ಯೆಗೆ ಸಮಾನ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿತು. ಅಲಹಾಬಾದ್ ಇರೋದು ಯಾವ ರಾಜ್ಯದಲ್ಲಿ? ಹೌದು, ಉತ್ತರದಲ್ಲಿ. ಆಮೇಲೆ ಮಡ್ರಾಸ್ ಹೈಕೋರ್ಟ್ ಒಂದು ಮಾತನ್ನು ಹೇಳಿತು, ಈ ಚುನಾವಣಾ ಅಧಿಕಾರಿಗಳನ್ನು ನಾನು ಕೊಲೆ ಆರೋಪದ ಮೇಲೆ ಬಂಧಿಸಲಿಕ್ಕೆ ಆದೇಶ ಮಾಡಬೇಕಾಗ್ತದ ಏನೋ ಅನ್ನುವಂಥ ಮಾತನ್ನು ಹೇಳ್ತು. ಹೀಗೆ ನ್ಯಾಯಾಲಯಗಳು ಎಚ್ಚೆತ್ತರೂ ಕೂಡ ನಮ್ಮ ಆಡಳಿತಶಾಹಿ ಎತ್ಕೊಳ್ಳಿಲ್ಲ, ಅವರು ಎಚ್ಚೆತ್ಕೊಳ್ಳಿಲ್ಲ. ಹಾಗಾದರೆ ಈಗ ಅದೇ ಅಧಿಕಾರಿಗಳು, ಅದೇ ನಮ್ಮ ಜನಪ್ರತಿನಿಧಿಗಳು, ಮಂತ್ರಿಗಳು, ಮಹೋದಯರು ಹೇಳ್ತಾ ಇದ್ದಾರೆ, ಜನರು ಸೇಫ್ಟಿ ತಗೊಳ್ಳಿಲ್ಲ, ಜನರು ದಾರಿ ತಪ್ಪಿದ್ದು, ಜನರು ಮಾಸ್ಕ್ ಹಾಕಲಿಲ್ಲ. ಯಥಾ ರಾಜ ತಥಾ ಪ್ರಜಾ. ಯಾವಾಗ ಒಬ್ಬ ಹೋಮ್ ಮಿನಿಸ್ಟರ್, ಈ ದೇಶದ ಗೃಹ ಸಚಿವ ಮಾಸ್ಕ್ ಹಾಕದೆ ಭಾಷಣ ಮಾಡಲಿಕ್ಕೆ ಹೋಗ್ತಾರೆ, ರ್ಯಾಲಿ ಮಾಡ್ತಾರೆ, ಜನಸಾಮಾನ್ಯನಿಗೆ ಅದೇ ನಮಗೆ ಒಂದು ಮಾದರಿ. IPL ಮ್ಯಾಚ್ನಲ್ಲಿ ಎಲ್ಲ ಬಿಡ್ ಕರೆದ ಕ್ರೀಡಾಪಟುಗಳಿಗೆ, ಕ್ರಿಕೆಟ್ ಕಲಿಗಳಿಗೆ ಸೋಂಕು ಬಾರದೇ ಇದ್ದರೆ ಇನ್ನೂ ನಡೆಸ್ತಾ ಇದ್ರು ಅವರು.